ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಿಸಿದ ಸಿನಿಮಾ ಪೆನ್ಸಿಲ್ ಬಾಕ್ಸ್ ಕರಾವಳಿ ಪ್ರತಿಭೆಗಳೇ ಸೇರಿ ನಿರ್ಮಿಸಿರುವ ಚಿತ್ರ ಬಿಡುಗಡೆಗೂ ಮುನ್ನವೇ ಸಾಕಷ್ಟು ಕ್ಯೂರಿಯಾಸಿಟಿ ಹುಟ್ಟುಹಾಕಿತ್ತು. ಬಿಡುಗಡೆಗೂ ಮುನ್ನವೇ ಸಾಕಷ್ಟು ಸದ್ದು ಮಾಡಿದ ಪೆನ್ಸಿಲ್ ಬಾಕ್ಸ್ ಇಂದು ಓಪನ್ ಆಗಿದೆ. ಕರಾವಳಿಯಾದ್ಯಂತ ಚಿತ್ರ ಬಿಡುಗಡೆಯಾಗಿದೆ. ಚಿತ್ರದ ಫಸ್ಟ್ ಶೋ ನೋಡಿದ ಪ್ರೇಕ್ಷಕರ ರಿಯಾಕ್ಷನ್ ಹೇಗಿತ್ತು ಇಲ್ಲಿದೆ ನೋಡಿ. ಪೆನ್ಸಿಲ್ ಬಾಕ್ಸ್ ಪ್ರತಿಯೊಬ್ಬರ ಬಾಲ್ಯದ ದಿನಗಳನ್ನು ನೆನಪಿಸುವ ಚಿತ್ರ. ಕರಾವಳಿಯ ಬಹುಮುಖ ಪ್ರತಿಭೆಗಳೇ ಸೇರಿ ಮಾಡಿರುವಂತಹ ಪೆನ್ಸಿಲ್ ಬಾಕ್ಸ್ ಚಿತ್ರ ಇಂದು ಬಿಡುಗಡೆಗೊಂಡಿದೆ. ಭಾರತ್ ಸಿನಿಮಾಸ್ನಲ್ಲಿ ಹಿರಿಯ ನಿರ್ದೇಶಕ ನಟ ವಿಜಯ್ ಕುಮಾರ್ ಕೊಡಿಯಲ್ಬೈಲ್, ಭೋಜರಾಜ್ ಚಾವಾ ಮಂಜೂರ್, ಚಿತ್ರ ನಿರ್ಮಾಪಕ ಪ್ರಕಾಶ್ ಪಾಂಡೇಶ್ವರ್ ಮತ್ತು ಸಿನಿಮಾ ತಂಡದ ಸದಸ್ಯರು ಚಿತ್ರದ ಪ್ರಥಮ ಪ್ರದರ್ಶನಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಗಣ್ಯರು ಸಿನಿಮಾಗೆ ಶುಭ ಹಾರೈಸಿದರು. ನಿರ್ದೇಶಕ ರಜಾಕ್ ಪುತ್ತೂರು ನಮ್ಮ ಆತ್ಮೀಯರು, ಅವರ ಬಹುದಿನಗಳ ಕನಸು ಇವತ್ತು ನನಸಾಗ್ತಾ ಇದೆ. ಪೆನ್ಸಿಲ್ ಬಾಕ್ಸ್ ಸಾಂಪ್ರದಾಯಿಕ ಶಿಕ್ಷಣಕ್ಕೆ ಒಂದು ಹೊಸ ವ್ಯಾಖ್ಯಾನ ಬರೆಯಲಿದೆ. ಪೆನ್ಸಿಲ್ ಬಾಕ್ಸ್ ಆಫೀಸ್ನಲ್ಲಿ ಬಿಟ್ಟಾಗಲಿ ಅಂತ ಶುಭ ಹಾರೈಸ್ತಾರೆ. ನಮಸ್ಕಾರ. ಕರಾವಳಿಯ ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ನಾವು ಕನ್ನಡದ ಎಲ್ಲ ಕಲಾವಿದರಿದ್ದಾರೆ. ಇದನ್ನು ನೋಡಿ ಆಶೀರ್ವದಿಸಿ ಚಿತ್ರದಲ್ಲಿ ಒಳ್ಳೆಯ ಮೆಸೇಜ್ ಮಕ್ಕಳಿಗೆ ಏನು ಬೇಕು ಎಲ್ಲ ಶಾಲಾ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ಮೆಸೇಜನ್ನು ಕೊಡುವಂಥ ಈ ಚಿತ್ರ. ಅದರೊಟ್ಟಿಗೆ ನಮಗೆ ಹಾಸ್ಯ ಕೂಡ ಕೊಟ್ಟಿದ್ದಾರೆ. ಅವರ ಈ ನಿರ್ದೇಶನದಲ್ಲಿ ಬಂದಂಥ ಚಿತ್ರ ಅದ್ಭುತವಾಗಿ ಮೂಡಿದೆ. ಪೆನ್ಸಿಲ್ ಬಾಕ್ಸ್ ಸಿನಿಮಾ ಟ್ರೈಲರ್ ಪೋಸ್ಟರ್ ಬಿಡುಗಡೆಯಾದಾಗಲೇ ಸಾಕಷ್ಟು ಕ್ಯೂರಿಯಾಸಿಟಿ ಹುಟ್ಟುಹಾಕಿತ್ತು. ಇದೀಗ ಎಲ್ಲದಕ್ಕೂ ಕೂಡ ಉತ್ತರವನ್ನ ನೀಡಿದೆ. ಪೆನ್ಸಿಲ್ ಬಾಕ್ಸ್ ಒಂದು ಉತ್ತಮ ಕಥಾವಸ್ತುವನ್ನು ಅದ್ಭುತವಾಗಿ ಹೆಣೆದಿದೆ. ಎಲ್ಲರನ್ನೂ ಬಾಲ್ಯದ ದಿನಗಳತ್ತ ಕರೆದೊಯ್ಯುವಂತಿದೆ. ಕೌಟುಂಬಿಕ ಕತೆ, ಮಕ್ಕಳ ಭಾವನೆಗಳನ್ನು ಅದ್ಭುತವಾಗಿ ಚಿತ್ರಿಸಲಾಗಿದ್ದು, ಮಕ್ಕಳನ್ನು ಒಂದು ಒಳ್ಳೆಯ ಶಾಲೆಯಿಂದ ಸರ್ಕಾರಿ ಶಾಲೆಗೆ ಸೇರಿಸಿದ್ರೆ ಯಾವ ರೀತಿಯ ಬದಲಾವಣೆ ಆಗುತ್ತದೆ ಎನ್ನುವುದನ್ನು ಪೆನ್ಸಿಲ್ ಬಾಕ್ಸ್ ತೋರಿಸಿದೆ. ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ರು ಅಂತೇಳಿ ಸುದ್ದಿ ಬಂತು. ಇದು ನಮ್ಮ ಕಾಸರಗೋಡು ಹಿರಿಯ ಪ್ರಾಥಮಿಕ ಶಾಲೆ ಅದೇ ರೀತಿಯಲ್ಲಿ ನನ್ನ ಸೂಪರ್ ಹಿಟ್ ಪಿಕ್ಚರ್ ಆಗಿ ಮೂಡಿ ಬರಲಿ ಅಂತ ಹೇಳಿ ನಾನು ಎಲ್ಲರ ಕೇಳಿ ಬೇಡ್ತಾ ಇದ್ದೀನಿ. ಈ ನಾಡ ಸಿನಿಮಾನು ಯಶಸ್ವಿ ಮಲ್ಪಡ್ದಂಡ ಐಕ್ ನಿಖಿಲ್ ಮಾತೆಲ್ಲ ಟಾಕೀಸ್ಗೆ ಬರ್ತದ್ದು ಈ ಸಿನಿಮಾನು ತೂವಡು ನನಲಾದ ಗೆಂದವಡು ದಯಪಂಡ ಇನಿ ಜೋಕ್ರಿನ ಪ್ರತಿಭೆಯನ್ನು ತೋಜವಡು ಅಂತೇಳಿ ಒಂದು ಮಲ್ಲ ಮಟ್ಟದ ಪ್ರಯತ್ನನು ದಯಾನಂದ ಬೆಟ್ಟಂಪಾಡಿ ಬುಕ್ಕ ರಸಕ್ ಪುತ್ತೂರು ಮಲ್ದೇರು ಆ ಪ್ರಯತ್ನಗೂ ಇಂಬು ಕೊರಡು ನಂಡ ಮಾತೆಲ್ಲ ಬರ್ತದ್ದು ಈ ಸಿನಿಮಾನು ತೂದು ಗೆಂದವಡು ಬಂದು ಅಂತ ಕೇಳೋದಿಲ್ಲ. ನೀವು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾನೆ. ನನಗೆ ತುಂಬ ಖುಷಿ ಆಯಿತು. ಮನೆ ನನಗೆ ಹೇಳೋಕ್ಕಾಗಲ್ಲ, ನೀವೆಲ್ಲರೂ ಹೇಳಬೇಕು ಫಿಲ್ಮ್ ನೋಡಿ ಅಂತ. ಎಲ್ಲರೂ ನೋಡಿ ಹೇಳಿ ಹೇಗಾಯಿತು ಅಂತ ಹೇಳಿ. ನನಗೂ ತುಂಬ ಖುಷಿ ಆಗ್ತಾ ಉಂಟು. ಎಲ್ಲರೂ ಫಿಲ್ಮ್ ನೋಡಿ ಮತ್ತು ಸೂಪರ್ ಹಿಟ್ ಮಾಡಿ. ದೃಶ್ಯ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ಉದ್ಯಮಿ ದಯಾನಂದ್ ಎಸ್ ರೈ ಅವರ ನಿರ್ಮಾಣದಲ್ಲಿ ತಯಾರಾದ ಚಿತ್ರ ಪೆನ್ಸಿಲ್ ಬಾಕ್ಸ್. ಈ ಚಿತ್ರಕ್ಕೆ ಸಾಹಿತ್ಯ ಸಂಭಾಷಣೆಯ ಜೊತೆಗೆ ನಿರ್ದೇಶನವನ್ನ ಮಾಡಿದ್ದಾರೆ ರಜಾಕ್ ಪುತ್ತೂರು. ಸಿನಿಮಾದ ಹಾಡುಗಳಂತೂ ಸೂಪರ್ ಡೂಪರ್ ಆಗಿ ಮೂಡಿಬಂದಿದೆ. ಮಕ್ಕಳ ಕಥಾನಕವನ್ನೊಳಗೊಂಡ ಸದಭಿರುಚಿಯ ಮನರಂಜನೆಯ ಸಿನಿಮಾ ಪ್ರೇಕ್ಷಕರನ್ನು ರಂಜಿಸಲು ತೆರೆಗೆ ಬಂದಿದೆ. ಇನ್ನು ಪೆನ್ಸಿಲ್ ಬಾಕ್ಸ್ ಚಿತ್ರದ ತಾರಾಗಣದಲ್ಲಿ ಸ್ಟಾರ್ ಸುವರ್ಣ ಡ್ಯಾನ್ಸ್ ಹಾಗೂ ಕಾಮಿಡಿ ರಿಯಾಲಿಟಿ ಶೋ ಮೂಲಕ ಕರ್ನಾಟಕದಲ್ಲಿ ಮನೆಮಾತಾದ ಪುತ್ತೂರಿನ ದೀಕ್ಷಾ ಡಿ ರೈ ಹಾಗೂ ಮಂಗಳೂರಿನ ಸಮೃದ್ಧ ಆರ್ ರೈ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಕರಾವಳಿಯ ಖ್ಯಾತ ನಟರಾದ ಅರವಿಂದ್ ಬೋಳಾರ್ ಮತ್ತು ಭೋಜರಾಜ್ ಮಂಜೂರು ವಿಶೇಷ ಪಾತ್ರದ ಮೂಲಕ ಕನ್ನಡದಲ್ಲಿ ತಮ್ಮ ಝಲಕ್ ತೋರಿಸಿದ್ದಾರೆ. ರಮೇಶ್ ರೈ ಕುಕ್ಕುವಳ್ಳಿ ಗಮನಾರ್ಹ ಪಾತ್ರದಲ್ಲಿ ಮಿಂಚಿದ್ದಾರೆ. ಚಿತ್ರನಟಿ ನಿರೀಕ್ಷಾ ಶೆಟ್ಟಿ ಮತ್ತು ಆರ್ಯನ್ ಅವರು ಅತಿಥಿ ಕಲಾವಿದರಾಗಿ ಕಾಣಿಸಿಕೊಂಡಿದ್ದಾರೆ. ಹೀಗೆ ಕರಾವಳಿಯ ಅನೇಕ ಪ್ರತಿಭೆಗಳು ಈ ಚಿತ್ರದ ಮೂಲಕ ಕಾಣಿಸಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಪೆನ್ಸಿಲ್ ಬಾಕ್ಸ್ ಸಿನಿಮಾವು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರವಾಗಿದ್ದು, ಚಿತ್ರ ಮೊದಲ ಶೋ ನೋಡಿದ ಪ್ರೇಕ್ಷಕರು ಫುಲ್ ಫೀದಾ ಆಗಿದ್ದಾರೆ. ಬಾರಿ ಒಳ್ಳೆ ಪಿಕ್ಚರ್. ಪೆನ್ಸಿಲ್ ಬಾಕ್ಸ್ ತುಂಬ ಚೆನ್ನಾಗಿ ಬಂತು. ಭಾರಿ ಖುಷಿ ಆಯಿತು. ಫ್ಯಾಮಿಲಿ ಕುಟುಂಬ ಸಮೇತವಾಗಿ ಮಕ್ಕಳನ್ನ ಕರ್ಕೊಂಡು ಮಕ್ಕಳು ನೋಡಲೇಬೇಕಾದ ಒಂದು ಚಿತ್ರ. ಈಗ ಮಂಗಳೂರಿನಲ್ಲಿ ಯಾವ ಚಲನಚಿತ್ರ ಸಹ ಇಂಥ ಟೈಪಲ್ಲಿ ಬರಲಿಲ್ಲ. ಮಕ್ಕಳು ಇಡೀ ಫ್ಯಾಮಿಲಿ ಒಂದು ನೋಡೋ ಚಲನಚಿತ್ರ. ಆಲ್ ದ ಬೆಸ್ಟ್ ಎಂಟೈರ್ ಟೀಮ್, ದಯಾನಂದ್ ರೈ ಆ್ಯಂಡ್ ಟೀಮ್. ಒಳ್ಳೆ ಚಿತ್ರ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂತರ ಬಂದ ಮಕ್ಕಳ ಒಳ್ಳೆ ಚಿತ್ರ. ಎಲ್ಲರೂ ಮಕ್ಕಳನ್ನು ತೋರಿಸಿ ಒಳ್ಳೆ ಚಿತ್ರವನ್ನು ಪ್ರೋತ್ಸಾಹಿಸಿ. ಧನ್ಯವಾದ. ಚೆನ್ನಾಗಿದೆ. ತುಂಬ ಮಕ್ಕಳ ಚಿತ್ರ, ಒಳ್ಳೆ ಚಿತ್ರ, ನೋಡಬೇಕೆಲ್ಲರೂ. ಎಲ್ಲ ಶಾಲೆ ಮಕ್ಕಳು ನೋಡುವಂಥ ಅತ್ಯುತ್ತಮವಾದ ಚಿತ್ರ. ತುಂಬ ಮೆಚ್ಚಿಕೊಂಡಿದ್ದೆ ನಾನು. ಜೋಕಲ್ ಅಡ್ಡ ಆ್ಯಕ್ಟಿಂಗ್ ಮಂದಿರು
ಪೂರ ಫ್ಯಾಮಿಲಿ ಸಮೇತ ಕುಳಿತು ತೂಪಣ ಫಿಲ್ಮ್ ಆಸಮ್ ಉಂಡು ಪೆನ್ಸಿಲ್ ಬಾಕ್ಸ್ ಚಿತ್ರದಲ್ಲೇ ಪಿರಂಜಿ ಪೆನ್ಸಿಲ್ ಬಾಕ್ಸ್ ಉಂಟು ಅವು ದಾದಂತ ತೋಡಂಡ ಥಿಯೇಟರ್ ಬತ್ತೆ ತೋಡು ಸೂಪರ್ ಮೂವಿ. ಕ್ಯಾಮರಾ ಪರ್ಸನ್ ಪವನ್ ಮತ್ತು ಆದಿತ್ಯ ಜೊತೆಗೆ ದಿವ್ಯಾ, ಎಂಟರ್ಟೈನ್ಮೆಂಟ್ ಬ್ಯೂರೋ, ವಿ4 ನ್ಯೂಸ್ 24/7 ಮಂಗಳೂರು.